ನೀವೆಲ್ಲ ಕಾರ್ ಬೈಕ್ ರೇಸ್ಗಳನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಆಟೋಗಳ ನಡುವೆ ರೇಸ್ ನಡೆದಿದೆ. ಹೈದರಾಬಾದ್ನ ಹಳೆ ನಗರದಲ್ಲಿ 3 ಆಟೋ ಚಾಲಕರು ರೇಸ್ ಅನ್ನು ಆಯೋಜಿಸಿ ರಸ್ತೆಗಳಲ್ಲಿ ಗಲಾಟೆ ಮಾಡುತ್ತಿದ್ದ 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಹೈದರಾಬಾದ್ನಲ್ಲಿ ಮಧ್ಯರಾತ್ರಿ ರಸ್ತೆಯಲ್ಲಿ ಡೇಂಜರಸ್ ಆಟೋ ರೇಸ್ ನಡೀತಾ ಇರುವುದನ್ನು ನೋಡಿದ ಇತರ ವಾಹನ ಸವಾರರು ಭಯಗೊಂಡಿದ್ದಾರೆ. ಈ ಡೇಂಜರಸ್ ರೇಸ್ ಸಂತೋಷ್ ನಗರದ ಓವೈಸಿ ಜಂಕ್ಷನ್ನಿಂದ ಹೈದರಾಬಾದ್ನ ಚಂದ್ರಾಯನ ಗುಡ್ಡದ ತನಕ ನಡೆದಿದೆ. ಈ ರೀತಿಯ ಓಟದಿಂದ ವಾಹನ ಸವಾರರು ಹಾಗೂ ಸ್ಥಳೀಯರು ಭಯಭೀತರಾಗಿದ್ದರು. ಈ ಡೇಂಜರಸ್ ಆಟೋ ರೇಸ್ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ.